ಮಂಗಳೂರಿನ ಪ್ರಮುಖ ವಾಣಿಜ್ಯ ಪ್ರದೇಶ ಕಂಕನಾಡಿಯಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸ್ತಾ ಇರುವಂತಹ ಹೈಟೆಕ್ ಮಾರುಕಟ್ಟೆ ಕಾಮಗಾರಿ ಬಹುತೇಕ ಸ್ಥಗಿತಗೊಂಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೋಟ್ಯಾಂತರ ರೂಪಾಯಿ ಆದಾಯ ಕೋತವಾಗ್ತಾ ಇದೆ. 4 ವರ್ಷದ ಹಿಂದೆ 14 ಕೋಟಿ ರೂಪಾಯಿ ಮೊತ್ತದಲ್ಲಿ ನಿರ್ಮಿಸಿದ್ದಂತಹ ಉರ್ವ ಮಾರ್ಕೆಟ್ ಖಾಲಿ ಬಿದ್ದಿದೆ. ಕಳೆದ ತಿಂಗಳು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲಿಸಿದಾಗ ಮತ್ತೆ 2 ಕೋಟಿ ಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಇಲ್ಲಿ 2019ರ ಫೆಬ್ರವರಿ 28ರಂದು ಅಂದಿನ ಉಸ್ತುವಾರಿ ಸಚಿವರಾದಂಥ ಯುಟಿ ಖಾದರ್ ಶಿಲಾನ್ಯಾಸ ಮಾಡಿದ್ರು. ನಂತರ 41 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಂಪುಟದ ಅನುಮೋದನೆ ದೊರೆತು 2021ರ ಏಪ್ರಿಲ್ನಲ್ಲಿ ನಗರಾಭಿವೃದ್ಧಿ ಇಲಾಖೆ 41.5 ಕೋಟಿ ರೂಪಾಯಿಯನ್ನ ಮೊತ್ತದ ಯೋಜನೆಗೆ ಮಂಜೂರಾತಿ ನೀಡಿತ್ತು. KUIDFC ಸಾಲ 70% ಮತ್ತು ಪಾಲಿಕೆಯ 30% ಅನುದಾನದಲ್ಲಿ ಗುತ್ತಿಗೆದಾರ ಪ್ರಭಾಕರ್ ಎಯಾಡಿ ಅವರಿಂದ ಬಿರುಸಾಗಿ ಕಾಮಗಾರಿ ಆರಂಭಗೊಂಡಿದ್ರೂ ಕೂಡ 2 ವರ್ಷಗಳಿಂದ ಕುಂಠಿತಾ ಇದೆ. 2022ಕ್ಕೆ ಕಾಮಗಾರಿ ಮುಗಿಸ್ತೇವೆ ಅಂತ ಹೇಳಿದ್ರು ಕೂಡ 6ನೇ ವರ್ಷಕ್ಕೆ ತೆರಳ್ತಾ ಇದೆ. ವ್ಯಾಪಾರಕ್ಕೆ ಪೂರಕವಾಗಿ ಸಾಮಾನ್ಯ ಕಟ್ಟಡ ನಿರ್ಮಿಸಿ ಮುಗಿಸುವ ಅವಕಾಶಗಳಿದ್ರೂ ಕೂಡ 10 ಮಹಡಿಗಳ ಮಾರುಕಟ್ಟೆಯನ್ನು ನಿರ್ಮಿಸಲು ಹೊರಟಿರುವಂಥದ್ದು ಎಡವಟ್ಟಿಗೆ ಇಲ್ಲಿ ಕಾರಣ ಅನ್ನುವಂಥ ಮಾಹಿತಿ ಇದೆ. ಕಾಮಗಾರಿ ಮುಗಿಸಿ ವ್ಯಾಪಾರಕ್ಕೆ ಬಿಟ್ಟುಕೊಡುವ ಇಚ್ಛಾಶಕ್ತಿಯನ್ನು ಯಾರು ತೋರಿಸ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವ್ಯಾಪಾರ ಬಲಿಯಾಗ್ತಾ ಇದೆ ಅಂತ ಒಂದಷ್ಟು ಸಾಮಾಜಿಕ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿಸಲಿಕ್ಕಾಗಿ ಮಾರುಕಟ್ಟೆಯನ್ನು ಕೆಡವಿ ಹೊಸ ಮಾರುಕಟ್ಟೆಯನ್ನು ಕಟ್ತಾ ಇದ್ದಾರೆ. ಕೆಲವೆಡೆ ಇನ್ನೂ ಕೂಡ ಮಾರುಕಟ್ಟೆ ಪೂರ್ತಿ ಆಗ್ತಾ ಇಲ್ಲ. ಕಾಮಗಾರಿ ಪೂರ್ತಿ ಆದಲ್ಲಿ ಮಾರ್ಕೆಟ್ಗೆ ಜನನೂ ಹೋಗ್ತಾ ಇಲ್ಲ, ವ್ಯಾಪಾರಸ್ಥರು ಹೋಗ್ತಾ ಇಲ್ಲ. ಈ ಪರಿಸ್ಥಿತಿ ಇದೆ. ಉದಾಹರಣೆಗೆ ನಮ್ಮ ಕಂಕನಾಡಿಯ ಮಾರುಕಟ್ಟೆ ಸುಮಾರು 10 ವರ್ಷ ಆಯಿತು. ಮಾರುಕಟ್ಟೆಯ ಕಾಮಗಾರಿ ಆರಂಭ ಮಾಡಿ 10 ವರ್ಷ ದಾಟಿತು. ಇನ್ನೂ ಕೂಡ ಅಲ್ಲಿ ಮಾರುಕಟ್ಟೆಯನ್ನು ಆರಂಭ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ಪೂರ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸರ್ಕಾರಕ್ಕೆ ಆಗಲಿಲ್ಲ. ಸಾವಿರಾರು ಕೋಟಿ ರೂಪಾಯಿಯನ್ನು ಇವತ್ತು ಮಾರುಕಟ್ಟೆ ಅಭಿವೃದ್ಧಿಗಾಗಿ ಮಂಗಳೂರಿನಲ್ಲಿ ವಿನಿಯೋಗ ಮಾಡಿದ್ದಾರೆ. ಸುರತ್ಕಲ್ನ ಮಾರುಕಟ್ಟೆ ನೋಡ್ಬೋದು ನೀವು, ಅಸ್ಥಿ ಪಂಜರದ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿದೆ. ಆದರೆ ಇನ್ನೂ ಕೂಡ ಆ ಕಾಮಗಾರಿ 50% ಪೂರ್ತಿಗೊಳಿಸಲಿಕ್ಕೆ ಆಗಲಿಲ್ಲ. ಕದ್ರಿ ಮಲ್ಲಿಕಟ್ಟೆಯ ಮಾರ್ಕೆಟ್ ಇರ್ಬೋದು, ಉರ್ವ ಮಾರ್ಕೆಟ್ ಇರ್ಬೋದು, ವಿಜಯ ಮಾರ್ಕೆಟ್ ಇರ್ಬೋದು, ಎಲ್ಲವೂ ಪೂರ್ತಿ ಆಗಿದ್ದರೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ವ್ಯಾಪಾರಸ್ಥರಿದ್ದರೆ, ಇನ್ನೊಂದು ಕಡೆಯಲ್ಲಿ ಗ್ರಾಹಕರು ಒಂದು ಸರಿಯಾದ ರೀತಿಯಲ್ಲಿ ವಾಹನವನ್ನು ಪಾರ್ಕಿಂಗ್ ಮಾಡಿ ಅಲ್ಲಿ ಹೋಗಿ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಾರುಕಟ್ಟೆಯನ್ನು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ. ಇದು ಇವತ್ತು ಹೃದಯ ಭಾಗದಲ್ಲಿರ್ತಕ್ಕಂಥ ಕಂಕನಾಡಿ ಮಾರುಕಟ್ಟೆ ಇವತ್ತು ಜನ ಬಹಳಷ್ಟು ಮೆಚ್ಚಿದಂಥ ಮಾರುಕಟ್ಟೆ. ಇನ್ನೊಂದು ನಮ್ಮ ಸೆಂಟ್ರಲ್ ಮಾರುಕಟ್ಟೆಯನ್ನು ಖಾಸಗಿಯವರಿಗೆ ಕೊಟ್ಟಿದ್ದಾರೆ. ಅವರು ಖಾಸಗಿಯವನು ದೊಡ್ಡ ಅಮೌಂಟ್ ಬರಲಿಕ್ಕೆ ಕಾಯ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಜನರಿಗೆ ಮಾರುಕಟ್ಟೆ ಅನ್ನುವಂಥದ್ದು ಜನರಿಗೆ ಅವರ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಸೆಂಟರ್, ಅದು ವ್ಯಾಪಾರದ ಕೇಂದ್ರ. ಅದನ್ನು ನೀವು ಒಂದು ರೀತಿಯಲ್ಲಿ ಆ PPP ಮಾದರಿಯಲ್ಲಿ ಕೊಟ್ಟು ಅದನ್ನು ಒಂದು ಕಾರ್ಪೊರೇಟ್ ಬಿಸಿನೆಸ್ ಥರ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. ಇದು ಇವತ್ತು ಸೆಂಟ್ರಲ್ ಮಾರ್ಕೆಟ್ ಇರಲಿ, ಕಂಕನಾಡಿ ಮಾರ್ಕೆಟ್ ಇರಲಿ, ಅಥವಾ ಇಲ್ಲಿನ ಬೇರೆ ಮಾರುಕಟ್ಟೆ ಇರಲಿ, ಅದು ಜನರ ಮಾರ್ಕೆಟ್, ಜನರಿಗಾಗಿರ್ತಕ್ಕಂಥ ಮಾರುಕಟ್ಟೆ. ಅದನ್ನು ಕೂಡಲೇ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಜನರು ಮತ್ತು ಜನರಲ್ಲೂ ಕೂಡ ಗ್ರಾಹಕ ಮತ್ತು ವ್ಯಾಪಾರಿ ಸ್ನೇಹಿಯಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ನೀವು ನಿರ್ಮಾಣ ಮಾಡಲಿಕ್ಕೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಜನರಿಗೆ ಪರದಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ. ಒಂದು ಕಡೆ ಮಾರುಕಟ್ಟೆನಿಂದ ಅರ್ಧ ಕಿಲೋಮೀಟರ್ ದೂರ ಈ ಗಾಡಿ ಇಟ್ಟು ಯಾರು ಮಾರುಕಟ್ಟೆಗೆ ಹೋಗೋದಿಲ್ಲ. ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂಥವನು ಬಂಡವಾಳ ಹಾಕ್ಕೊಂಡು ಅಲ್ಲಿ ವ್ಯಾಪಾರ ಇಲ್ಲದೆ ನಷ್ಟ ಮಾಡಲಿಕ್ಕೆ ಯಾರು ತಯಾರಿರುವುದಿಲ್ಲ. ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಗೆ ಬಂದು ಹೋಗುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದರೆ ಜನರ ಮಾರುಕಟ್ಟೆಯಾಗಿ ಉಳಿಸ್ಬೋದು. ಆ ಕಾರಣಕ್ಕಾಗಿ ಕೂಡಲೇ ಕಂಕನಾಡಿ, ಸೆಂಟ್ರಲ್ ಮಾರ್ಕೆಟು, ಸುರತ್ಕಲ್, ಇಲ್ಲಿನ ಮಂಗಳೂರಿನ ಎಲ್ಲೆಲ್ಲ ಮಾರುಕಟ್ಟೆಗೆ ಕಾಮಗಾರಿ ಆರಂಭ ಮಾಡಿದ್ದೀರಿ, ಕೂಡಲೇ ಅವುಗಳನ್ನು ಪೂರ್ತಿ ಮಾಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜನರ ಉಪಯೋಗಕ್ಕೆ ಅದನ್ನು ಅವಕಾಶ ಮಾಡಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿ ಏನಂತ ತಿಳ್ಕೊಂಡಿದ್ದೇನೆ ಅಂತ ನಮ್ಮ ಅಧಿಕಾರಿಗಳು ಇನ್ನೂ ಅರ್ಥ ಆಗಲಿಲ್ಲ. ಈ ಒಂದು ಕಂಕನಾಡಿಲು ಹೈಟೆಕ್ ಎಂಥದ್ದು 7 ಮಹಡಿಯ ಒಂದು ಕಟ್ಟಡ, ಅದು ಮಾಲ ಅಥವಾ ಮಾರ್ಕೆಟ್ ಅಂತೇಳಿ ಜನರಿಗೆ ಇನ್ನು ಕನ್ಫ್ಯೂಷನ್ ಆಗಿದೆ. ಈ ಮಾರ್ಕೆಟ್ ಅಂತ ಹೇಳೋದು ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ನೆಲಮಾಡಿಯಲ್ಲಿದ್ದು 1+1 ಇದ್ದರೆ ಜನರು ಬಂದು ಅಲ್ಲಿಗೆ ಜನರಿಗೆ ಬೇಕಾದ ತರಕಾರಿಗಳು, ಹಣ್ಣು ಹಂಪಲುಗಳು, ಮೀನು ಅಥವಾ ಮಾಂಸಗಳನ್ನು ಖರೀದಿ ಮಾಡಿ ಹೋಗ್ತಾರೆ. ಇದು 3-4 ಮಾಳಿಗೆ ಬಿಲ್ಡಿಂಗ್ ಮಾಡಿ ಆ ನಾಗರಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಇವರಿಗೆ ಇನ್ನು ಉರ್ವ ಮಾರ್ಕೆಟಲ್ಲಿ ಆಗಿರುವಂಥ ಒಂದು ಮಾರ್ಕೆಟು 7-8 ಕೋಟಿ ಕಾಮಗಾರಿ ಆಗಿದ್ದು ಇನ್ನೂ ಪಾಳು ಬಿದ್ದಿದೆ. ಅಳಕೆ ಮಾರ್ಕೆಟು ಪಾಳು ಬಿದ್ದಿದೆ. ಇನ್ನು ಈ ಅಧಿಕಾರಿಗಳಿಗೆ
ಹೀಗೆ ಏನು ಜನರ ತೆರಿಗೆ ಹಣಕ್ಕೆ ಪೋಲ್ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಕಂಕನಾಡಿಯ ಒಂದು 7 ಮಾಳಿಗೆ ಬಿಲ್ಡಿಂಗ್ ಅಗತ್ಯ ಇರಲಿಲ್ಲ. ಖಾಲಿ ಒಂದು ಗ್ರೌಂಡ್ ಫ್ಲೋರ್ ಮತ್ತು ಮೊದಲನೇ ಮಾಡಿ ಅಥವಾ 2ನೇ ಮಾಡಿಯಲ್ಲಿ ಮಾಡಿದ್ದು ಒಂದು ಆದಷ್ಟು ಬೇಗ 7 ವರ್ಷಗಳಿಂದ ಇನ್ನೂ ನಡೀತಾ ಇದೆ. ಇದೆಂಥದ್ದು ಹಾಕಿದ ದುಡ್ಡು ಇನ್ನೂ ಎಲ್ಲ ಖಾಲಿಯಾಗಿ ಇನ್ನೂ ಸಹ ಸರ್ಕಾರದಿಂದ ದುಡ್ಡು ಕೇಳ್ತಾ ಇದ್ದಾರೆ ಕಾಂಟ್ರಾಕ್ಟ್ನವರು. ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಈ ಬಗ್ಗೆ ತಕ್ಷಣ ಒಂದು ಕ್ರಮ ಕೈಗೊಂಡು ಈ ಕಂಕನಾಡಿ ಮಾರ್ಕೆಟನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಬೇಕಂತೇಳಿ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಬರುವಂಥ ವಾಹನಗಳಿಗೆ ರಸ್ತೆಯಲ್ಲೇ ಪಾರ್ಕಿಂಗ್ ಆಗಿದ್ದು, ಎಲ್ಲಿಯೂ ಸಹ ಇಲ್ಲಿಗೊಂದು ಎಂಟ್ರಿಗೆ ಸಹ ವ್ಯವಸ್ಥೆ ಇಲ್ಲ. ಟೋಟಲು ಅದು ಅಯೋಮಯ ಆಗಿದ್ದು. ದಯವಿಟ್ಟು ಈ ಒಂದು ಮಾರ್ಕೆಟನ್ನು ಪೂರ್ಣಗೊಳಿಸಿ ಟ್ರಾಫಿಕನ್ನು ಸುಸ್ಥಾವಸ್ಥೆಯಲ್ಲಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ.